ಕಾರ್ಕಳದಲ್ಲಿ ಜೆಸಿಬಿ, ಹಿಟಾಚಿ, ಟಿಪ್ಪರ್ ವಾಹನ ಮಾಲಕರು ಎದುರಿಸುತ್ತಿರುವ ಸಮಸ್ಯೆಗಳನ್ನು ಒಂದೇ ವೇದಿಕೆಯಲ್ಲಿ ಬಗೆಹರಿಸುವ ಉದ್ದೇಶದಿಂದ ಕಾರ್ಕಳ, ಮೂಡುಬಿದ್ರೆ, ಬೆಳ್ತಂಗಡಿ ಮತ್ತು ಬಂಟ್ವಾಳ ವಲಯಗಳ ಅರ್ತ್ ಮೂವರ್ಸ್ ಅವರ ಒಕ್ಕೂಟವನ್ನು ರಚಿಸಲಾಗಿದೆ ಎಂದು ಅಧ್ಯಕ್ಷ ವಿನಯ್ ಹೆಗ್ಡೆ ತಿಳಿಸಿದರು. ಖಾಸಗಿ ಹೋಟೆಲ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಡೀಸೆಲ್ ಬೆಲೆ ಏರಿಕೆಯಿಂದ ನಿರ್ವಹಣಾ ವೆಚ್ಚ, ಚಾಲಕರ ವೇತನದಲ್ಲಿ ಏರಿಕೆ ಆಗಿರುವ ಹಿನ್ನೆಲೆಯಲ್ಲಿ ಈ ನಿರ್ಧಾರ ಮಾಡಲಾಗಿದೆ. ಈ ಮೂಲಕ ಒಕ್ಕೂಟವನ್ನ ರಚನೆ ಮಾಡಿ ಸಮಸ್ಯೆಗಳನ್ನ ಆಲಿಸಲಾಗುವುದು ಎಂದವರು ಹೇಳಿದರು. ಇನ್ನು ಸಾರ್ವಜನಿಕರು ನಮ್ಮೊಂದಿಗೆ ಸಹಕಾರ ಮಾಡಬೇಕೆಂದವರು ಮನವಿಯನ್ನ ಮಾಡಿಕೊಂಡರು. 950 ಮಾಡಿದವರು 6 ತಿಂಗಳು ಅಥವಾ 1 ವರ್ಷ ಗಾಡಿ ನಡೆಸ್ತಾರೆ. ಆಮೇಲೆ ಅವರು ಫೈನಾನ್ಸ್ ತಗೊಂಡು ಹೋಗ್ತಾರೆ, ಅಥವಾ ಅವರಿಗೆ ಎಷ್ಟೋ ಗಾಡಿಗಳು ಗ್ಯಾರೇಜ್ಗಳಿರುತ್ತೆ. ಯಾಕಂದ್ರೆ ರಿಪೇರಿಗೆ ಇಟ್ಟದ್ದನ್ನು ಅವರಿಗೆ ತಗೊಂಡು ಹೋಗಲಿಕ್ಕೆ ಅವರ ಹತ್ರ ಹಣ ಇಲ್ಲ. ಎಲ್ಲ ವ್ಯವಸ್ಥೆ ಅವರು ಮುಗಿಸಿ ಆಗಿದೆ. ರನ್ನಿಂಗ್ ಕೆಲಸ ಮಾಡ್ತಾ ಇರುವಾಗ ಸ್ಪೇರ್ ಪಾರ್ಟ್ಸಿಗೆ ಅಥವಾ ಲೇತ್ನವರಿಗೆ, ಡೀಸೆಲ್ ಪಂಪ್ನವರಿಗೆ, ಅವರಿಗೆ ಇವರಿಗೆ ಯಾರಿಗೂ, ಯಾಕಂದರೆ ಸಾಲ ಮಾಡಿ ಅವರಿಗೆ ಕೊಡಲಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಲಾಸ್ಟಿಗೆ ಗಾಡಿ ಫೈನಾನ್ಸ್ಗೆ ಗ್ಯಾರೇಜಲ್ಲಿ, ಎಷ್ಟೋ ಗಾಡಿ ಗ್ಯಾರೇಜಲ್ಲಿ ಉಂಟು, ಎಷ್ಟೋ ಫೈನಾನ್ಷಿಯಲ್ ಚೀಸ್ ನಮ್ಮ ಲೆಕ್ಕದಲ್ಲಿ. ಇದು ಶ್ರೀರಾಮ್ ಮತ್ತು ಕೆಲವು ಫೈನಾನ್ಸ್ಗಳ ಇದರಲ್ಲಿ ಆಡಿಟರಲ್ಲಿ ನೋಡಿದರೆ ಸಾಧಾರಣ ಮಟ್ಟಿಗೆ ನಮ್ಮ ಲೆಕ್ಕದಲ್ಲಿ ಹಿಟಾಚಿ ಜೆಸಿಬಿಗಳು ಎಲ್ಲ ಅಲ್ಲಿ ಪೆಂಡಿಂಗ್ ಆಗಿದೆ. ಬಹುಶಃ ನಮ್ಮ ಹಿಟಾಚಿ ಜೆಸಿಬಿಗಳಿಗೆ ಯಾವ ಬ್ಯಾಂಕ್ಗಳು ಕೂಡ ಈಗ ಲೋನ್ ಕೊಡ್ತಾ ಇಲ್ಲ. ಯಾಕಂತ ಹೇಳಿದರೆ ಕಂತು ಕಟ್ಟಲಿಕ್ಕೆ ಆಗೋದಿಲ್ಲ ಅಂತ ಅವರಿಗೆ ಗೊತ್ತುಂಟು. ಬ್ಯಾಂಕಿನವರಿಗೆ ಕಂತು ಕಟ್ಟೋದು ಹೇಗೆ, ನಾವು ಇಷ್ಟು ಕಡಿಮೆಯಲ್ಲಿ ಮಾಡಿದರೆ ಹೇಗೆ ಕಂತು ಕಟ್ಟಬೇಕು? ಹಾಗಾಗಿ ಮೊನ್ನೆ ತಾನೇ ನಮ್ಮ ಆದಿರಾಜರು ಮತ್ತು ಅವರ ಬಳಗ ನಾವು ಒಟ್ಟಿಗೆ ಸೇರಿಕೊಂಡು ಇದನ್ನೆಲ್ಲ 1 ತಿಂಗಳು ತುಂಬ ಡಿಸ್ಕಷನ್ ಮಾಡಿದ್ವಿ. ಏನು ಮಾಡೋದು ಅಂತೇಳಿ. ಯಾಕಂತ ಹೇಳಿದರೆ ನಮ್ಮದು ಉದ್ದೇಶ ಏನು ಅಂತ ಹೇಳಿದರೆ, ನಾವು ಬದುಕುವುದಲ್ಲ, ನಮ್ಮ ಆ ಅರ್ಥ ಫೀಲ್ಡಿನ ಇದನ್ನು ಉಳಿಸುವಂಥ ಪ್ರಯತ್ನವನ್ನು ನಾವು ಮಾಡಲಿಕ್ಕೆ ನಾವು ಇಳಿದಿದ್ದೇವೆ ಎಲ್ಲರೂ ಸೇರಿ. ಭಾಳ ವರ್ಷಗಳ ಹಿಂದೆ ನಾವು ಈ ಯೂನಿಯನ್ ಮಾಡಬೇಕಂತೇಳಿ ನಾವು ಭಾರಿ ಆಸೆ ಇಟ್ಕೊಂಡಿದ್ವಿ. ನಮ್ಮ ದೇಶದಲ್ಲಿ ಎಲ್ಲ ಥರದ ಯೂನಿಯನ್ಗಳಾಗಿದೆ. ಸರ್ಕಾರದವರು ಕೂಡ KSRTC ಡೀಸೆಲ್ಗೆ ರೇಟ್ ಜಾಸ್ತಿ ಆದ ಕೂಡಲೇ ವರ್ಷಕ್ಕೆ 1 ಸಲ 2 ಸಲ ಅವರ ರೇಟನ್ನು ಪರಿಷ್ಕರಣೆ ಮಾಡ್ತಾಯಿದೆ. ಏನು ಡೀಸೆಲ್ಗೆ 40-45 ರೂಪಾಯಿ ಇತ್ತು, 50-60 ರೂಪಾಯಿ ಇತ್ತು. ಆ ಕಾಲದಲ್ಲಿ ಇದ್ದ ರೇಟು ಕೂಡ ಈಗ 93 ರೂಪಾಯಿ ಆದರೂ ಈಗ ಅದೇ ರೇಟು ಮುಂದುವರಿತಾ ಇದೆ. ಬಿಡಿ ಭಾಗಗಳಿಗೆ, ಅಲ್ಲಂದರೆ ನಮ್ಮ ರಿಪೇರಿ ಮಾಡುವ ಸರ್ವಿಸ್ ಸೆಂಟರ್ಗಳಿಗೆ ಅದು GST ಬಂದ ನಂತರ ರೇಟು ದುಪ್ಪಟ್ಟಾಗಿದೆ. ನಾವು ಎಲ್ಲ ಹಿಟಾಚಿ, ಟಿಪ್ಪರ್, JCB ಮಾಲಕರು ನಮ್ಮ ಬ್ಯಾಂಕ್ ಸಂಸ್ಥೆಗಳಿಂದ, ಖಾಸಗಿ ಫೈನಾನ್ಸ್ನವರಿಂದ ನಮ್ಮ ವಾಹನವನ್ನು ನಾವು ಪಡ್ಕೊಂಡಿದ್ದೇವೆ ಸಾಲದ ರೂಪದಲ್ಲಿ. ಆ ಸಾಲ ತೀರಿಸಲಿಕ್ಕೆ ಈ ಸಂದರ್ಭದಲ್ಲಿ ನಮಗೆ ಆಗ್ತಾ ಇಲ್ಲ. ಅದಕ್ಕಾಗಿ ನಮ್ಮ ಬಯಲು ಸೀಮೆಯ ಕೆಲವು ಮಾಲಕರು ಇಲ್ಲಿ ವಾಹನವನ್ನು ತಂದು ಅತಿ ಕಡಿಮೆಗೆ ಮಾಡಿ ನಮ್ಮ ಇಲ್ಲಿಯ ರೈತರು ಸರಿಯಾಗಿ ಬ್ಯಾಂಕಿಗೆ ಕಂತು ಕಟ್ತಾ ಇದ್ದಾರೆ. ಮತ್ತು ಈ ಸಂದರ್ಭಿಕವಾಗಿ ಬರುವಂತಹ ಏರುಪೇರುಗಳು, ವ್ಯತ್ಯಾಸ, ಖರ್ಚು ವೆಚ್ಚಗಳ ಬಗ್ಗೆ ಇಂಧನ ಅಥವಾ ಯಾವುದೇ ಪರಿಷ್ಕರಣೆ ಆಗುವಾಗ ನಮ್ಮ ಈ ಉದ್ಯಮಕ್ಕೆ ಹೊಡೆತ ಬೀಳ್ತಾ ಇದೆ. ಇದನ್ನು ಮನಗಂಡಂತ ನಾವು ಮೂಡುಬಿದಿರೆಯಲ್ಲಿ ಪ್ರಥಮವಾಗಿ ಎಲ್ಲ ಆರ್ಥಮಾರ್ಸ್ನ ಓನರ್ಸ್ನವರು ಸೇರಿ ಒಕ್ಕೂಟವನ್ನು ರಚಿಸಬೇಕಂತೇಳಿ ಪ್ರಯತ್ನ ಮಾಡಿ ಒಕ್ಕೂಟವನ್ನು ರಚಿಸಿದೆವು. ಆವಾಗ ಕಾರ್ಕಳ, ಮೂಡುಬಿದಿರೆ, ಕಾರ್ಕಳ, ಬೆಳ್ತಂಗಡಿ ಮತ್ತು ಬಂಟ್ವಾಳ ಈ 4 ಗ್ರಾಮಗಳನ್ನು ಒಳಗೊಂಡಂಥ ತಾಲೂಕುಗಳಲ್ಲಿ ನಮ್ಮ ಸಂಘವನ್ನು ರಚಿಸಿ ಕೇಂದ್ರ ಸಮಿತಿಯನ್ನಾಗಿ ಮಾಡಿ ನಮ್ಮ ಸಂಘದ ಆಗು ಹೋಗು ಮತ್ತು ಸುಖ ದುಃಖಗಳನ್ನು ಹಂಚಿಕೊಳ್ಳಲಿಕ್ಕೆ ವ್ಯವಸ್ಥೆ ಬೇಕಂತೇಳಿ ಎಲ್ಲ ಮಾಲಕರ ಸಂಘ ಮಾಡಿದ್ದಾರೆ. ಹಾಗೆ ಮಾಡಿ ಕೇಂದ್ರ ಸಮಿತಿಯನ್ನು ಮೂಡಿಸಿ ಇಟ್ಟುಕೊಂಡಿದ್ದೇವೆ. ಹಾಗೆ ಕಾರ್ಕಳದಲ್ಲಿ 2ನೇ ಸಭೆಗೆ ನಡೀತಾ ಇದೆ. ಇವತ್ತು ತಮ್ಮ ಮುಂದೆ ಬಂದಿದ್ದೇವೆ. ಯಾಕಂತ ಹೇಳಿದರೆ ಇಲ್ಲಿಯ ಸಮಿತಿಯನ್ನು ರಚಿಸಿ ಇಲ್ಲಿಂದ ಕೇಂದ್ರ ಸಮಿತಿಯ ಈ ಸಂದರ್ಭ ಪದಾಧಿಕಾರಿಗಳಾದ ಪ್ರಕಾಶ್, ಆಲ್ವಿನ್ ಮ್ಯಾನೇಜರ್ಸ್, ವಾದಿರಾಜ್ ಜೈನ್, ಭರತ್ ಕುಮಾರ್, ಅಶೋಕ, ಕರುಣಾಕರ ಭಂಡಾರಿ, ಉದಯ್ ಕುಮಾರ್, ಕೇಂದ್ರ ಸಮಿತಿ ಸದಸ್ಯರು ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು.